ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸಬೇಕು ಎನ್ನುವ ತುಳುವರ ಹೋರಾಟ ಇಂದು ನಿನ್ನೆಯದಲ್ಲ. ಜನಪ್ರತಿನಿಧಿಗಳ ಬೆನ್ನು ಹಿಡಿದು ಸಂಘ ಸಂಸ್ಥೆಗಳು ಮಾಡಿದ ಪ್ರಯತ್ನವೂ ಕಡಿಮೆ ಏನೂ ಇಲ್ಲ. ಆದರೆ ಇದೀಗ ಮಂಗಳೂರಿನ ಯುವಕನೊಬ್ಬ ತುಳು ಭಾಷೆಯಲ್ಲಿ ಮಾಡಿದ ಸಾಧನೆ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ವಿಶ್ವ ದಾಖಲೆ ಮಾಡಿದ್ದಾನೆ. ಏನಿಫರ ಕತೆ ಅಂತೀರಾ? ಬನ್ನಿ ವರದಿ ನೋಡಿ. ಹೌದು, ಈ ಚಿಗುರು ಮೀಸೆ ಯುವಕ ಮಾಡಿದ ಸಾಧನೆ ಕಡಿಮೆ ಏನೂವಲ್ಲ. ಹೀಗೆ ಸುಮ್ಮನೆ ಬರೆಯುತ್ತಾ ಹೋದ ವಿಷಯ ದಾಖಲೆ ಸೃಷ್ಟಿಸುತ್ತೆ ಅಂತ ಖುದ್ದು ಈ ಯುವಕನಿಗೂ ಗೊತ್ತಿರಲಿಕ್ಕಿಲ್ಲ. ಹೌದು, ಈತನೇ ಮಂಗಳೂರು ಕುಲಶೇಖರದ ನಿವಾಸಿ ಪ್ರಾಣೇಶ್. ತುಳು ಭಾಷೆಯಲ್ಲಿ ಅತಿ ಉದ್ದದ ಹಾಡು ಬರೆದ ಪ್ರಾಣೇಶ್ ಅವರು ಯುಕೆಯ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ವಿಶ್ವ ದಾಖಲೆ ಪುಸ್ತಕಕ್ಕೆ ಸೇರಿದ್ದಾರೆ. ತುಳು ಭಾಷೆ ಸಂಸ್ಕೃತಿಯನ್ನ ಬಿಂಬಿಸುವ ತುಳುನಾಡ ಐಸಿರಿ ಎಂಬ ಹೆಸರಿನ ಹಾಡು ಬರೆದಿದ್ದು ಇದು 21 ಅಡಿ ಉದ್ದ ಹೊಂದಿದೆ. 30ಕ್ಕೂ ಮಿಕ್ಕಿ A4 ಹಾಳೆಯಲ್ಲಿ ಒಟ್ಟು 108 ಚರಣಗಳಿವೆ. 2241 ಶಬ್ದಗಳನ್ನ ಹೊಂದಿದೆ. ತುಳು ಭಾಷೆಯಲ್ಲಿ ಹೆಸರು ಗಳಿಸಬೇಕು ಎಂಬ ಉದ್ದೇಶದಿಂದ ಸ್ವತಃ ಹಾಡು ಬರೆದು ಜನವರಿ ತಿಂಗಳಿನಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಕಳುಹಿಸಿದ್ರು. ಇದೀಗ ಅವರು ಬರೆದ ಹಾಡು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಅಂತ ಅವರಿಗೆ ಆನ್ಲೈನ್ ಮೂಲಕ ಪ್ರಮಾಣ ಪತ್ರ ಬಂದಿದೆ. ಈಗ 108 ಪ್ಯಾರಾಗ್ರಾಫ್ ಇದೆ, ಚರಣಗಳಿವೆ. 2241 ಶಬ್ದಗಳಿವೆ ಹಾಗೂ 432ಕ್ಕಿಂತ ಮಿಕ್ಕಿದ ಸಾಲುಗಳಿವೆ ಮತ್ತು 6000ಕ್ಕಿಂತ ಹೆಚ್ಚು ಲೆಟರ್ಸ್ ಇದೆ. ಅಂದರೆ ಈ ಹಾಡು ಸಂಪೂರ್ಣವಾಗಿ ತುಳು ಭಾಷೆಯ ಶಬ್ದಾರ್ಥಗಳಿಂದ ಕೊಡ್ತಿದೆ. ಬೇರೆ ಯಾವ ಭಾಷೆಯನ್ನು ಕೂಡ ಸೇರಿಸಲಿಲ್ಲ, ಕನ್ನಡ ಹಿಂದಿ ಭಾಷೆಗಳನ್ನು ಸೇರಿಸಲಿಲ್ಲ. ಮತ್ತು ಈ ರೆಕಾರ್ಡ್ ನಾನು ಬರೆದದ್ದು ಜನವರಿಯಲ್ಲಿ ಕಳಿಸಿದ್ದೆ. ಒಮ್ಮೆ ಲಾಕ್ಡೌನ್ ಆದ್ದರಿಂದ ನಾನು ಪೋಸ್ಟರಲ್ಲಿ ಕಳಿಸಿದ್ರಿಂದ ಅದು ಮಿಸ್ ಆಗಿತ್ತು. ಹಾಗೆ ನಾನು PDF ಮಾಡಿ ಕಳಿಸಿದ್ದು. ಹಾಗೆ ಅವರು ಮತ್ತೆ ನನಗೆ May 9th ಕನ್ಫರ್ಮೇಷನ್ ಲೆಟ್ರ್ ಕೊಟ್ಟರು, ರೆಕಾರ್ಡ್ ಸೆಲೆಕ್ಟ್ ಆಗಿದೆ ಅಂತ. ಮತ್ತು ಅದು ಪ್ರೊಸೀಜರ್ ಎಲ್ಲ ಆದಮೇಲೆ, ಪ್ರೊಸೆಸ್ ಎಲ್ಲ ಆದಮೇಲೆ ನೇಮ್ ಎಲ್ಲ ತೊಗೊಂಡವರು June 9th ಸರ್ಟಿಫಿಕೇಟ್ ಕೊಟ್ಟರು, ನಿಮ್ಮದು ರೆಕಾರ್ಡ್ ಸೆಲೆಕ್ಟ್ ಆಗಿದೆ ಅಂತ. ಲಾಕ್ಡೌನ್ ಇರೋದ್ರಿಂದ ಪ್ರೊಫೆಷನಲ್ ಸರ್ಟಿಫಿಕೇಟನ್ನು ಲಾಕ್ಡೌನ್ ಮುಗಿದಾದ ಮೇಲೆ ಹಾನರ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ಹಾಡಿನಲ್ಲಿ ತುಳುನಾಡಿನ ಸಂಸ್ಕೃತಿಯಾದ ದೈವಾರಾಧನೆ, ನಾಗಾರಾಧನೆ, ಪುಣ್ಯಕ್ಷೇತ್ರಗಳ ಬಗ್ಗೆ, ತುಳುನಾಡಿನ ಹಬ್ಬಗಳ ಆಚರಣೆ, ಜನಪ್ರಿಯ ಕ್ರೀಡೆಗಳು, ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸುವ ಮನವಿ ಸಾಹಿತ್ಯ ರೂಪದಲ್ಲಿ ಇದೆ. ಪ್ರಾಣೇಶ್ ಅವರು ಅಡ್ಯಾರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಕಲಿತಿದ್ದಾರೆ. ಅವರ ಈ ಸಾಧನೆಗೆ ತಾಯಿ ಸುಜಾತ ಸಾಥ್ ನೀಡಿದ್ದಾರೆ. ಇಂತಹ ಪ್ರಯತ್ನಗಳಿಂದ ಮುಂದೊಂದು ದಿನ ತುಳುವರ ಭಾಷೆಗೆ ವಿಶ್ವ ಮಾನ್ಯತೆ ಸಿಗಬೇಕೆನ್ನುವುದು ಪ್ರಾಣೇಶ್ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.